ಮೆಸ್ಕಾಂ ಗುತ್ತಿಗೆ ಮಾಪಕರ ಸಮಸ್ಯೆಗಳ ಬಗ್ಗೆ ಕುರಿತು ಈಗಾಗಲೇ ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಶಾಸಕರಿಗೆ, ಮೆಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. ಇದುವರೆಗೆ ಯಾವುದೇ ರೀತಿಯ ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ಜುಲೈ 9ರಂದು ಬಂಟ್ವಾಳ ಮೆಸ್ಕಾಂ ವಿಭಾಗೀಯ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷ ಬಿಕೆ ಸೇಸಪ್ಪ ಬೆದ್ರಕಾಡು ತಿಳಿಸಿದ್ದಾರೆ. ಅವರು ವಿಟ್ಲದ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸರ್ಕಾರದ ಸುತ್ತೋಲೆಯ ಪ್ರಕಾರ ಲಾಕ್ಡೌನ್ ಜಾರಿಯ ಸಮಯದಲ್ಲಿ ಮೀಟರ್ ರೀಡರ್ಸ್ಗಳ ತಡೆ ಹಿಡಿದ ವೇತನವನ್ನು ತಕ್ಷಣವೇ ನೀಡಬೇಕು. ಹೊಸ ಟೆಂಡರ್ ಕೊಡುವ ಸಮಯದಲ್ಲಿ ಈಗ ಇರುವ ವೇತನಕ್ಕಿಂತ ಹೆಚ್ಚು ವೇತನ ನೀಡುವ ನಿಯಮವಿದೆ. ಆದರೆ ಮೆಸ್ಕಾಂ ಇಲಾಖೆ ಹೊಸ ಟೆಂಡರ್ ಕೊಡುವಾಗ ಕಡಿಮೆ ದರಕ್ಕೆ ಟೆಂಡರ್ ಕೊಟ್ಟು ಗುತ್ತಿಗೆ ಮಾಪಕ ಓದುಗರನ್ನು ಜೀತ ಪದ್ಧತಿಯಂತೆ ದುಡಿಸುವ ಹುನ್ನಾರ ನಡೆಸುತ್ತಿದೆ. ಯಾವುದೇ ಕಾರಣಕ್ಕೂ ಈಗ ದುಡಿಯುತ್ತಿರುವ ಗುತ್ತಿಗೆ ಮಾಪಕ ಓದುಗರನ್ನು ಕೆಲಸದಿಂದ ತೆಗೆಯದಂತೆ ಕ್ರಮ ವಹಿಸಬೇಕು. ಮೊದಲಾದ ಬೇಡಿಕೆಗಳನ್ನು ಸಚಿವರಿಗೆ, ಶಾಸಕರಿಗೆ ನೀಡಲಾಗಿತ್ತು. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ದೂರಿದರು. ಇಲಾಖೆಯಲ್ಲಿ ಗುತ್ತಿಗೆ ಮಾಪಕರಾಗಿ ದುಡಿಯುತ್ತಿರುವ ಮೀಟರ್ ರೀಡರ್ಗಳ ಪರವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿಯು ಹಲವಾರು ವರ್ಷಗಳಿಂದ, ಅದು ಕಾಂಗ್ರೆಸ್ ಸರ್ಕಾರ ಇರಬಹುದು, ಸಮ್ಮಿಶ್ರ ಸರ್ಕಾರ ಇರಬಹುದು, ಈಗಿನ ಬಿಜೆಪಿ ಸರ್ಕಾರ ಕೂಡ ಇರಬಹುದು, ಈ ಬಗ್ಗೆ ನಾವು ಅವರ ಒಂದು ಬೇಡಿಕೆಗೆ ಒಂದು ಸ್ಪಂದನೆ ಕೊಡಬೇಕನ್ನುವ ನಿಟ್ಟಿನಲ್ಲಿ ನಾವು ಹಲವಾರು ಮನವಿಯನ್ನು ಕೊಟ್ಟಿದ್ದೇವೆ. ಆದರೆ ಯಾವುದೇ ಸರ್ಕಾರಗಳು ಅಥವಾ ಮೆಸ್ಕಾಂ ಇಲಾಖೆ ಅವರ ಬೇಡಿಕೆಗೆ ಇಷ್ಟರವರೆಗೆ ಸ್ಪಂದಿಸಿಲ್ಲ. ಆದುದರಿಂದ ನಾವು ನಾಳೆ ಬಂಟ್ವಾಳ ವಿಭಾಗೀಯ ಕಚೇರಿಯ ಎದುರು ನಾವು ದಲಿತ ಸೇವಾ ಸಮಿತಿಯ ವತಿಯಿಂದ ಒಂದು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಹಾಗೆಯೇ ಇವತ್ತು ಮೆಸ್ಕಾಂ ಮೀಟರ್ ರೀಡರ್ಗಳು ಕೆಲವು ಮೆಸೇಜ್ ಅನ್ನು ಹಾಕ್ತಾ ಇದ್ದಾರೆ. ಸೇಸಪ್ಪ ಬೆದ್ರಕಾಡು ಅವರೇ, ನಮಗೆ ಇವತ್ತು ಕೆಲಸ ಇಲ್ಲ, ನಮ್ಮನ್ನು ಕೆಲಸದಿಂದ ತೆಗೆದು ಹಾಕುವಂತ ಒಂದು ಹುನ್ನಾರ ನಡೀತಾ ಇದೆ. ಏನಾದರೂ ಈ ರೀತಿ ಆದರೆ ನಾವು ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ತೇವೆ ಎನ್ನುವ ಒಂದು ಬೇಸರದ ಒಂದು ಮೆಸೇಜ್ ಅನ್ನು ನಮಗೆ ಆಗ್ತಾ ಇದ್ದಾರೆ. ಒಂದು ವೇಳೆ ಈ ರೀತಿ ಏನಾದರೂ ಆದರೆ ಇದಕ್ಕೆ ಮೆಸ್ಕಾಂ ಇಲಾಖೆ ಮತ್ತು ಈಗಿನ ಸರ್ಕಾರ ಮತ್ತು ಈ ಮೊದಲು ಆಡಳಿತ ನಡೆಸಿದಂತಹ ಸರ್ಕಾರಗಳು ನೇರ ಹೊಣೆ ಎನ್ನುವ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಾ ಇದ್ದೇನೆ. ಆದುದರಿಂದ ನಾಳಿನ ಪ್ರತಿಭಟನೆಗೆ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು, ಈ ಭಾಗದ ಶಾಸಕರುಗಳು ಎಲ್ಲರೂ ಕೂಡ ಇವರ ಬೇಡಿಕೆಗೆ ಸ್ಪಂದಿಸಿ ನ್ಯಾಯ ಒದಗಿಸುವ ಕೆಲಸವನ್ನು ಮಾಡಬೇಕಂತ ಹೇಳಿ ಈ ಮಾಧ್ಯಮ ಪತ್ರಿಕೆಯ ಮೂಲಕ ನಾನು ಒತ್ತಾಯವನ್ನು ಮಾಡ್ತೇನೆ. ಸುದ್ದಿಗೋಷ್ಠಿಯಲ್ಲಿ ದಲಿತ ಸೇವಾ ಸಮಿತಿ ತಾಲೂಕು ಅಧ್ಯಕ್ಷ ಬಿಕೆ ಸೇಸಪ್ಪ ಬೆದ್ರಕಾಡು, ಸದಸ್ಯ ಭಾಸ್ಕರ್ ಮಲ್ಲಿಕಟ್ಟೆ ಉಪಸ್ಥಿತರಿದ್ದರು.